ಮೀನ್ ಪದಾರ್ಥ ಕವಿತಾ ಕವಿತಾ ಕಡುವಾಯ ಮೀನ್ ಪುದಾರೆ ಗೊತ್ತು ಚಿತ್ತ ಕಡುವಾಯಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಲ್ಲ? ನನಗೆ ಕೆಲವು ಮೀನಿದೆ ಹೆಸರೇ ಗೊತ್ತಿಲ್ಲ. ಯಾವತ್ತಾದ್ರೊಮ್ಮೆ ಡೀಪ್ ಫ್ರೈ ಮಾಡೋದು. ಇವತ್ತು ಸಂಜೆ ಟೆಂಪಲಲ್ಲಿ ಯಕ್ಷಗಾನ ಉಂಟು. ಕಂಕನಾಡಿ ಬಂಟರ ಸಂಘದ ವತಿಯಿಂದ ಜೈ ಶ್ರೀರಾಮ್ ಅಂತ ಯಕ್ಷಗಾನ ಉಂಟು. ಹೋಗಬೇಕು. ಮತ್ತೆ ನಾನು ಫಸ್ಟ್ ಟೈಮ್ ನೋಡೋದು ಜೈ ಶ್ರೀರಾಮ್ ಯಕ್ಷಗಾನ. ಮೀನು ಫ್ರೈ ಮತ್ತು ವೈಟ್ ರೈಸ್ ಮತ್ತು ಸೊಪ್ಪಿದು ಸಾಂಬಾರು. ನೋಡಿ, ಸಾಂಬಾರು ಮಾಡ್ತೇವಲ್ಲ ನಾವು ಖಾಲಿ ಬೇಳೆದು, ಅದಕ್ಕೆ ಸ್ವಲ್ಪ ಸೊಪ್ಪು ಹಾಕಬೇಕು, ಅರಿವೆ ಸೊಪ್ಪೆಲ್ಲ, ಅದಕ್ಕೆ ಟೇಸ್ಟ್ ಆಗ್ತದೆ. ಒಳ್ಳೆ ಪಿಗ್ಗು ಉಂಟನ ಪಿಗ್ಗು. ಇನ್ನು ಸ್ವಲ್ಪ ದಿನದಲ್ಲಿ ಮಾರಿ ಇಡ್ತದೆ ನಮ್ಮ ಪಿಗ್ಗು. ಉಂಟನ ಪಿಗ್ಗು. ಈ ದಿನದ ಸಭೆಯಲ್ಲಿ ಕಾಣದಿದ್ದಾಗ ಒಂದು ರೀತಿಯ ಆತಂಕಕ್ಕೆ ಒಳಪಟ್ಟ. ಸಕಲ ವಿದ್ಯಾಭ್ಯಾಸಗಳನ್ನು ಕಲಿತಂತಹ ನೀವು ನನ್ನ ಜೊತೆಯಾಗಿರುವ ಸಮರ್ಥ ಚಂದ್ರನ ಯಜ್ಞಾಶ್ವವನ್ನು ಬಂಧಿಸಿ ಸಮರ ಸಾರಿದ ವೀರಬಡಿಯಲ್ಲಿ ಸಂಧಾನವನ್ನು ಮಾಡಿದ ಮಜಮುಖರಂತೆ ವರ್ತಿಸುತ್ತಾ ಇದೆಯಾ? ರಾಮನಿಗೆ ಮಾತ್ರ ಅಲ್ಲ, ಧರ್ಮದ ಲಕ್ಷಣಗಳಲ್ಲಿ ಹೆಣ್ಣಾಗಿ ಹುಟ್ಟಿದುದು ನನ್ನ. ಕಟ್ಟಿ ಕಾದಾಡಬೇಕು ಎಂಬುದಾಗಿ ಲೇಖನದಲ್ಲಿ ಬರೆದಿತ್ತು. ಅದನ್ನೇ ನೋಡಿ ನಾವು ಕಟ್ಟಿದ್ದೇವೆ. ನಮ್ಮಲ್ಲಿ ಬಡ ಉಂಟು. ದೀಕ್ಷಿತರಾಗಿ ಅಯೋಧ್ಯೆಯಲ್ಲಿ ಕುಳಿತಿರುವಂತಹ ಸ್ಥಳದಲ್ಲಿ ನಿನ್ನದಂತ ಭಕ್ತಿ ಶುಚಿ ಮಾಡ್ತಾ ಇದ್ದಿ. ಇದು ಓಡಾಡಿಕೊಂಡು ಬಂದವರು ನಾನಿದ್ದೇನೆ. ಒಂದು ನೋಡಿದ್ರೆ ವಿಚಿತ್ರವೇ ಸರಿ. ಇಲ್ಲಿರುವ ಹೆಣಗಳ ರಾಶಿ ನಮ್ಮ ಸೇನೆ. ಯಾಕೆ ಹೀಗೆ ಹಾಗಾದ್ರೆ ವ್ಯತ್ಯಾಸ? ಎಂದಿನಂತೆ ಇಂದು ಕಾಣ್ತಾ ಇಲ್ಲ. ಇಲ್ಲಿ ನೋಡಿದ್ರ ಹಿಡಿನೀರಿನ ಕೊಳಚೆಯಾಗಿ ಹೋಗಿದೆ. ಇತ್ತ ಕಡೆಗೆ ನೋಡಿದೇವಂತಾದ್ರೆ ಬಳ್ಳಿಗಳೆಲ್ಲವೂ ಕತ್ತರಿಸಿ ಬಿದ್ದಿವೆ. ಇಂತಹ ವ್ಯತ್ಯಾಸಗಳಾಗ್ಬೇಕಂತಾದ್ರೆ ಏನೋ ಒಂದು ಕಾರಣ ಇರ್ಬೇಕಲ್ಲ. ಯಾವುದೋ ಒಂದು ಹೆಜ್ಜೆ ಮನುಷ್ಯರದ್ದಲ್ಲ, ಯಾವುದೋ ಪ್ರಾಣಿಯ ಹೆಜ್ಜೆ. ಹಾಗ
ಹಾಗಾಗಿ ಈ ಹೆಜ್ಜೆಯನ್ನು ಅರಸ್ತಾ ಆ, ನಾನು ಯಾರು? ನನಗೆ ಒಂದು ಇದ್ದಿದ್ರು. ಅವರೆಲ್ಲರನ್ನು ಕೊಂಡೇ ಗಾದಾಡ್ತಾರೆ ಎಂಬಂತಹ ನಿರೀಕ್ಷೆಯಿಂದ ಬಿಲ್ಬಾಣಗಳನ್ನು ಹಿಡಿದುಕೊಂಡು ಸನ್ನದ್ಧನಾಗಿ ನಿಂತಿದ್ದೆ. ಹೌದು ದುರ್ಗ ಗೋಚರಿಸಿದ್ದು ಮಾತ್ರವಲ್ಲ, ಈ ದುರ್ಗದ ಹಣೆಯಲ್ಲಿ ಲಿಖಿತ ಕೂಡ ಒಂದಿತ್ತಮ್ಮ. ಲಿಖಿತವಿದ್ದೆ. ಹೌದಮ್ಮ. ಅಮ್ಮ ಅದನ್ನು ತೆಗೆದು ನಿಮ್ಮ ಮಗ ವಾಚಿಸಿದಮ್ಮ. ಬಲ್ಕುಲ ಭಟರು ಕಟ್ಟಿ ಕಾದಾಡುವುದು ಅಲ್ಲ, ಹೀಗರು ಕಪ್ಪು ಕಾಣಿಕೆ ಕೊಟ್ಟು ಶರಣಾಗಬೇಕು ಎಂಬುದಾಗಿ ಅದರಲ್ಲಿ ಬರೆದಿತ್ತು. ಅಮ್ಮ ಇದನ್ನು ಅರಿತಂತ ನಿಮ್ಮ ಮಗ ಯಕ್ಷಗಾನ ನೋಡಿ ಮನೆಗೆ ಹೋಗ್ತಾ ಇದ್ದೇವೆ, ಕತ್ತಲಾಯ್ತಲ್ಲ. ಓಕೆ ಗಾಯ್ಸ್, ಬಾಯ್.